Isn't made for you. Just trying to recollect what exactly. So made already. Drone. Is it flying? Bharatha? ಏನು ಈಗ ಡೈರೆಕ್ಟ್ ಆಗಿ ಎಲ್ಲಿಂದ ಆಗ್ತಾ ಇದೆಯಾ ಅವೆಲ್ಲ So this is smart. ಏನಕ್ಕೆ ಯೂಸ್ ಮಾಡ್ತಾರೆ ಅಧಿಕಾರಿಗಳು ನಮ್ಮ ಕರೆಗೆ ಹೋಗಿಟ್ಟು ದಯವಿಟ್ಟು ಬಂದಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಊರವರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತೇನೆ. ಇನ್ನು ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಚಂಚಲಾಕ್ಷಿ ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇವಲ 30 ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದು ಸಿಕ್ಕಿದ ಪದ್ಮಶ್ರೀ ಎನ್ನುವಂತೆ ಈ ನಾವು ನಂತರ ಇಲ್ಲಿ 1 ರಿಂದ 7 ತಾರೀಕು ಸುಮಾರು 320 ಕೋವಿಡ್ ನಂತರ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಇನ್ನೂ ಬರಲಿದ್ದಾರೆ. ಇದರಲ್ಲಿ ಕೇವಲ 4 ಟೀಚರ್ಸ್ಗಳಿಗೆ ಸರ್ಕಾರ ಅನುದಾನವನ್ನು ನೀಡಿದೆ. ಅಂದರೆ 4 ಟೀಚರ್ಸ್ಗಳ ಸಂಬಳ ಸರ್ಕಾರ ಕೊಡ್ತಾ ಇದೆ. ಬಾಕಿ ಉಳಿದ ಸುಮಾರು 16 ಟೀಚರ್ಸ್ಗಳನ್ನು ಗಳಿಗೆ ಸಂಬಳವನ್ನು ನಮ್ಮ ಸಂಸ್ಥೆ ನೀಡುತ್ತಾ ಬಂದಿದೆ. ಇನ್ನು ಇಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಇಲ್ಲಿಯ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಸಂಸ್ಥೆ ನೋಡ್ತಾ ಇದೆ. ಇದು ಈ ನಮ್ಮ ಶಾಲೆಯ ನಾವು ಹೆಮ್ಮೆಯಿಂದ ನಾವು ಈ ಶಾಲೆಯನ್ನು ಹೇಳ್ತಾ ಇದ್ದೇವೆ. ಇದಕ್ಕೆ ಕಾರಣ ನಮ್ಮ ಈ ಊರಿನ ಜನರ ಸಹಕಾರ, ತುಂಬು ಸಹಕಾರ ಅಂತ ಹೇಳ್ಬೋದು. ಇಲ್ಲಿಯ ಊರಿನ ನಮ್ಮ ಪಂಚಾಯತ್ ಅಧ್ಯಕ್ಷರ ಸಮಿತಿಯವರಾಗಲಿ, ನಮ್ಮ ಇಲ್ಲಿ ಅನೇಕ ಸಂಸ್ಥೆಗಳಿದೆ, ಅವರಾಗಲಿ, ಪೋಷಕರಾಗಲಿ, ಇಲ್ಲಿಯ ಜಮಾತ್ನವರಾಗಲಿ, ಈ ಊರಿನವರು ನಮಗೆ ಮೋರಲ್ ಸಪೋರ್ಟನ್ನು ಅದಕ್ಕೆ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷದ ವಿಷಯ. ನಾವು ಇನ್ನೂ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಆಕರ್ಷಿಸಬಹುದು. ಆದರೆ ಇಲ್ಲಿ ಹತ್ತಿರದ ಗ್ರಾಮಗಳಿಂದ ವಿದ್ಯಾರ್ಥಿಗಳನ್ನು ನಾವು ಬರಮಾಡಿಕೊಳ್ಬಹುದು. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಉಚಿತ ಶಿಕ್ಷಣವನ್ನು ನೀಡಬಹುದು. ಆದರೆ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಕೇವಲ 1 ಬಸ್ಸು ಬಂದರದಂತೂ ಇಲ್ಲ ಅಂತ ಮಾತಾಡುವುದು. ಸರ್, ಒಂದು ವೇಳೆ ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಏನಾದರೂ ಪ್ರಾಪರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಸ್ಸಿನ ವ್ಯವಸ್ಥೆ ಆದರೆ, 1-2-3 ಬಸ್ ಬರುತ್ತಿದ್ದರೆ ಖಂಡಿತವಾಗಿ ನಾವು ಹೇಳ್ತಿದ್ದೆ, ನಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾವು ಆಕರ್ಷಿಸಬಹುದು. ಹೆಚ್ಚಿನ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಫ್ರೀ ಎಜುಕೇಷನ್, ಫ್ರೀ ಫುಡ್ ಅನ್ನು ಕೊಡಬಹುದು ಎನ್ನುವಂಥ ಆಶೆ ಇದೆ. ಅದಕ್ಕಾಗಿ ದಯವಿಟ್ಟು ನಾನು ಇದನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಇನ್ನೊಮ್ಮೆ ನೀವು ಬಂದಿದ್ದೀರಾ, ಕೇವಲ ನಿಮ್ಮ ಆಫೀಸಿನಲ್ಲಿ ನನಗೆ 1 ನಿಮಿಷದಲ್ಲಿ ನಾನು ಈ ಬಗ್ಗೆ ಹೇಳಿದ್ದೆ, ನೀವು ಇಲ್ಲಿ ಬರಬೇಕಂತ ಹೇಳಿ. ಕೇವಲ 1 ನಿಮಿಷದಲ್ಲಿ ನೀವು ಓಕೆ ಅಂತ ಹೇಳಿದ್ದೀರಿ. ದಟ್ ವಾಸ್ ವೆರಿ ಗ್ರೇಟ್. ನಾವು ಅದನ್ನು ಮರೆಯಲಿಕ್ಕಿಲ್ಲ. ಐ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಕೊಳ್ಳುತ್ತೇನೆ. ಈ ಒಳಗಡೆ ಸ್ಕೂಲಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಅದನ್ನು ಉದ್ಘಾಟನೆ ಮಾಡಿ ಅದನ್ನು ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಫಸ್ಟ್ ಆಫ್ ಆಲ್ ನಾನು ಹಾರ್ದಿಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.
ಅವ್ರು ಹೇಳ್ತಾ ಇದ್ರು ಒಂದೇ ನಿಮಿಷದಲ್ಲಿ ಒಪ್ಕೊಂಡೆ ಅಂತ. ಯೂಶ್ವಲಿ ನಾನು ಯಾವುದೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅವರು ನನಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದಾಗ ನನಗೆ ರಿಜೆಕ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ. ಇವತ್ತು ನನಗೆ ಭಾಳಷ್ಟು ಕಾರ್ಯಕ್ರಮಗಳಿತ್ತು. ಈಗಲೂ ಕೂಡ 12 ಗಂಟೆಗೆ ಬೇರೆ ರೀತಿಯಾದಂತಹ ಒಂದೊಂದು ಕಾರ್ಯಕ್ರಮಗಳು ಲೈನ್ ಅಪ್ ಇದೆ. ಆದರೆ ಸ್ಕೂಲು ಕಾಲೇಜ್ಗಳಿಗೆ ಅಲ್ಲಿ ಹೋಗುವಂಥ ಅವಕಾಶವನ್ನು ನನಗೆ ಯಾವಾಗೂ ಬಿಟ್ಕೊಡೋಕ್ಕಾಗಲ್ಲ. ನಾವು ಮೇ ಬಿ ಐ ಥಿಂಕ್ ಈಗ ಆಗಿರುವಂಥ ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸ್ವಲ್ಪ ನತದೃಷ್ಟ ಜಿಲ್ಲಾಧಿಕಾರಿಗಳು ಅನ್ಸುತ್ತೆ. ಕೋವಿಡ್ ಟೈಮಲ್ಲಿ ಬಂದು ಜನ ಸೇರಿದಿರೋ ಹಾಗೆ ನೋಡ್ಕೊಳ್ಳೋದೇ ನಮ್ಮದು ಕೆಲಸ ಆಗಿತ್ತು. ಬೇರೆ ಎಲ್ಲ ಕಡೆ ಜನನ ಸೇರಿಸಿ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಜನ ನೋಡಿದ್ರೆ ಯಾರ್ಯಾರು ನೋಡಿದ್ರೆ ಬರೀ ತಪ್ಪು ಹುಡುಕುವಂಥ ಜಿಲ್ಲಾಧಿಕಾರಿಗಳೇ ಆಗಿದ್ದೀವಿ. ಹಾಗಾಗಿ ಮೇ ಬಿ ಎಲ್ರಿಗೂ ಅನ್ನಿಸ್ಬೋದು ಇವರೆಲ್ಲ ದುಷ್ಟ ಜಿಲ್ಲಾಧಿಕಾರಿಗಳು, ರಿಸ್ಟ್ರಿಕ್ಷನ್ ಹಾಕ್ತಾರೆ, ಲಾಕ್ಡೌನ್ ಮಾಡ್ತಾರೆ ಅನ್ನುವಂಥ ಪಾಯಿಂಟ್ಗಳಲ್ಲಿ. ಆದರೆ ಭಾಳ ಖುಷಿಯಾಗುವಂಥ ವಿಷಯ, ಕೋವಿಡ್ನ 2ನೇ ಅಲೆಯ ನಂತರ 3ನೇ ಅಲೆ ಬರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ನಾವೆಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ಮತ್ತೆ ಬರದಿರೋ ಹಾಗೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಯಾಕೆಂದರೆ ಎಲ್ಲ ಸ್ಕೂಲ್ಸ್ನ ಮಕ್ಕಳುಗಳ ಭವಿಷ್ಯ ಅದರಲ್ಲಿದೆ. ಭಾಳಷ್ಟು ಜನ ಎಕನಾಮಿಕಲ್ ಲಾಸಸ್ ಬಗ್ಗೆ ಹೇಳ್ತೀವಿ, ಆದರೆ 1-1.5 ವರ್ಷದಿಂದ ಶಾಲೆ ಕಾಲೇಜ್ಗಳು ಇಲ್ಲ ಅಂತೇಳಿ ಅಂದರೆ ಅದರಿಂದ ಆಗುವಂಥ ಲಾಸ್ಗಳು ಮುಂದೆ ನಮಗೆ ಭಾಳಷ್ಟು ಹೊಡೆತವನ್ನು ಬೀಳುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಹಾಗಾಗಿ ಆ ವಿಚಾರದೊಳಗಡೆ ಶಾಲಾ ಕಾಲೇಜು, ಅಂಗನವಾಡಿ, ಕಿಂಡರ್ ಗಾರ್ಟನ್ ಎಲ್ಲವೂ ಕೂಡ ಓಪನ್ ಆಗೋ ಹಾಗೆ ಮಾಡಿರೋದು ಮೇ ಬಿ ಅದೊಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಜಾಮಿಯತುಲ್ಲಾ ಫಲಾಹ ಇನ್ಸ್ಟಿಟ್ಯೂಷನಿಂದ ಅಟೆಂಡ್ ಟಿಂಕರಿಂಗ್ ನನಗೆ ನನ್ನ ಹೈಸ್ಕೂಲ್ನ ದಿನಗಳೇ ನನಗೆ ನೆನಪಾಯಿತು ಅಂದರೆ ತಪ್ಪಾಗಿರ್ತಿಲ್ಲ. ಯಾಕೆಂದರೆ ನಾನು ಕೂಡ ಹೈಸ್ಕೂಲ್ ಒಳಗಡೆ ಇದ್ದಾಗ ನಮ್ಮ ಟೀಚರ್ಸ್ಗಳು ನಮ್ಮ ಇನ್ಸ್ಟಿಟ್ಯೂಷನ್ನಿಂದಲೂ ಕೂಡ ಭಾಳಷ್ಟು ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಥಿಂಗ್ಸ್ಗಳನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಭಾಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಎಷ್ಟು ಜನಕ್ಕೆ ನಾನು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಓಕೆ. ಭಾಳಷ್ಟು ಜನಕ್ಕೆ IAS IPS ಎಕ್ಸಾಮು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಏನೋ ಒಂದು ಕಠಿಣವಾದದ್ದು, ಎಲ್ಲಿಂದನೋ ಕ್ವಶನ್ಸ್ ಕೇಳ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ. ಆದರೆ ನಾನು ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು ಇಷ್ಟೇ, ಈ ಎಲ್ಲ ಎಕ್ಸಾಮ್ಸ್ಗಳು ಏನು ಅಂದರೆ ಕಾಮನ್ ಸೆನ್ಸಿನ ಕ್ವಶನ್ಸ್ಗಳು. ನಮ್ಮ ಸುತ್ತಮುತ್ತಲಿನ ದೈನಂದಿನ ಚಟುವಟಿಕೆಗಳ ಬಗ್ಗೆ ನಾವು ಎಷ್ಟು ಕ್ಯೂರಿಯಾಸಿಟಿಯನ್ನು ಇಟ್ಕೊಂಡಿದ್ದೀವಿ, ಅದರ ಎಷ್ಟು ಬಗ್ಗೆ ತಿಳ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆನೇ ಕೇಳುವಂಥ ಕ್ವಶನ್ಸ್ಗಳು. ಯಾವ ರೀತಿ ಅಂದರೆ ಕೆಲವೊಂದ್ಸಲ ನಾವು ಪ್ಲಾಸ್ಮಾ TV ಅಂತೀವಿ, LCD TV ಅಂತೀವಿ, ಫ್ಲಾಟ್ ರೌಂಡ್ TV ಅಂತೀವಿ. ಇವೆಲ್ಲದಕ್ಕೂ ಏನು ಡಿಫ್ರೆನ್ಸು? ನಾವೀಗ ಫ್ಯಾನನ್ನು 1ಕ್ಕೆ ಹಾಕಿದಾಗ ಸ್ಲೋ ಆಗಿ ಹೋಗುತ್ತೆ, 5ಕ್ಕೆ ಇಟ್ಟಾಗ ಸ್ಪೀಡಾಗಿ ಹೋಗುತ್ತೆ, 1ನ್ನು ಇಟ್ಟಾಗ ಅಲ್ಲಿ ಇಟ್ಟಿರುವಂಥ ಒಂದು ಹೀಟ್ ಬೇಗ ಆಗುತ್ತೆ, 5ಕ್ಕೆ ಇಟ್ಟಾಗ ಹೀಟ್ ಕಡಿಮೆ ಆಗಿರುತ್ತೆ. ಯಾಕೆ ಕಾರಣ? ಮಿಕ್ಸಿ ಕೆಲವೊಂದೊಳಗಡೆ ವಾಷಿಂಗ್ ಮಷಿನ್ ಇರುತ್ತೆ, ಅದರೊಳಗಡೆ ಕೆಲವೊಂದು ಫ್ರಂಟ್ ಲೋಡಿಂಗ್ ಇರುತ್ತೆ, ಕೆಲವೊಂದು ಟಾಪ್ ಲೋಡಿಂಗ್ ಇರುತ್ತೆ. ಅದು ಹೇಗೆ ಡಿಫ್ರೆನ್ಸ್ ಇರುತ್ತೆ? ಕೆಲವೊಂದು ಕಡೆಗಳಲ್ಲಿ AC ಇದರೊಳಗಡೆ ಮಾಡಿದಾಗ ಒಂದು ಪೈಪ್ ಕನೆಕ್ಷನ್ ಹೊರಗಡೆ ಕೊಟ್ಟಿರ್ತಾನೆ, ನೀರು ಹರಿತಾ ಇರುತ್ತೆ. ಆ ನೀರು ಎಲ್ಲಿಂದ ಬರುತ್ತೆ? ಓಕೆ. ಕೆಲವೊಂದು ಸ್ಪ್ಲಿಟ್ AC ಇರುತ್ತೆ, ಕೆಲವೊಂದು ರೂಮ್ ಸೆಂಟ್ರಲ್ AC ಇರುತ್ತೆ. ಅದು ಹೇಗೆ ಬರುತ್ತೆ? ಡೀಸೆಲ್ ಎಂಜಿನ್ನು, ಪೆಟ್ರೋಲ್ ಎಂಜಿನ್ನು ಡಿಫ್ರೆನ್ಸ್ ಏನು? ಕೆಲವೊಂದು ಕಾರ್ಗಳಲ್ಲಿ ಬರೆದಿರ್ತಾರೆ BS6 ಅಂತೇಳಿ ಬರೆದಿರ್ತಾರೆ, BS4 ಅಂತ ಬರೆದಿರ್ತಾರೆ. ಅದರದ್ದು ಡಿಫ್ರೆನ್ಸ್ ಏನು? BS4ಗೂ BS6ಗೂ ಡಿಫ್ರೆನ್ಸ್ ಏನಿದೆ? ಪೆಟ್ರೋಲ್ ಬೆಲೆ ಯಾಕೆ ಜಾಸ್ತಿ ಇದೆ, ಡೀಸೆಲ್ ಬೆಲೆ ಕಡಿಮೆ ಇದೆ, ಬೇರೆ ಎಲ್ಲ ಕಾರಣಗಳು ಹೇಗೆ? ಮತ್ತು ಶತಾಬ್ದಿ ಟ್ರೈನ್ ಅಂತ ಹೇಳ್ತೀವಿ, ಜನಶತಾಬ್ದಿ ಅಂತ ಹೇಳ್ತೀವಿ, ಅದಕ್ಕೆ ಡಿಫ್ರೆನ್ಸ್ ಏನು? ಈ ಥರ ಕ್ವಶನ್ಸ್ಗಳನ್ನು ನಾವು ಪ್ರತಿ ದಿವಸನೂ ಕೂಡ ನಾವೀಗ ಮೈಕ್ರೋ ಅವನ್ನೊಳಗಡೆ ನಾವು ಪಾತ್ರೆ ಇಟ್ಟಿರ್ತೀವಿ, ಅದರೊಳಗಡೆ ಇಟ್ಟಿರ್ತೀವಿ, ಅದರೊಳಗಡೆ ಇರುವಂಥ ಫುಡ್ ಮಾತ್ರ ಹೀಟ್ ಆಗುತ್ತೆ, ಆ ಪಾತ್ರೆ ಹೀಟ್ ಆಗಲ್ಲ. ಕೆಲವೊಂದು ರೀತಿಯ ಪಾತ್ರೆಗಳನ್ನು ಮಾತ್ರ ನಾವಲ್ಲಿ ಇಡೋಕ್ಕೆ ಸಾಧ್ಯ. ಅದು ಯಾಕೆ? ಈ ಥರ ಕ್ವಶನ್ಸ್ಗಳನ್ನು ನಾವು ಮಕ್ಕಳುಗಳಿಗೆ ಪ್ರಾಕ್ಟಿಕಲಿ ಅವುಗಳನ್ನು ನಾವು ಥಿಯರಿಯನ್ನು ಹೇಳೋದಕ್ಕೆ ಬದಲಾಗಿ ಪ್ರಾಕ್ಟಿಕಲಿ ನಾವು ಮಕ್ಕಳುಗಳಿಗೆ ಕ್ವಶನ್ಸ್ ಕೇಳುವಂತಹ ಒಂದು ಅವರಿಗೆ ಒಂದೊಂದು ಆ ಕ್ವಾಲಿಟಿಯನ್ನು ಬೆಳವಣಿಗೆ ಮಾಡೋ ಹಾಗೆ ಮಾಡಿ ಅದಕ್ಕೆ ನಾವು ತಾಳ್ಮೆಯಿಂದ ಉತ್ತರ ಹೇಳೋಕ್ಕೆ ಮಾಡಿದ್ರೆ ಆವಾಗ ನಾವು ಒಬ್ಬ ರೀಸನಬಲ್, ರೆಸ್ಪಾನ್ಸಿಬಲ್, ಸೋಷಿಯಲಿ ಕನ್ಸರ್ನ್ ಇರುವಂಥ ಸಿಟಿಜನ್ಸ್ಗಳನ್ನು ನಮಗೆ ಮಾಡೋದಕ್ಕೆ ಭಾಳ ಸಹಾಯ ಆಗುತ್ತೆ. ನನಗೆ ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಈಗ ಅವರು ಇದರೊಳಗೆ ಹೇಳಬೇಕಾದ್ರೆ ಕಾಲೇಜಿನಲ್ಲಿ ಏನು ಬಸ್ಸಿನ ಸಂಪರ್ಕ ಚೆನ್ನಾಗಿದ್ದರೆ ಇನ್ನೂ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಬರ್ಬೋದು ಅಂತ. ಯಾವ ರೂಟ್ಗಳಲ್ಲಿ ಹೆಚ್ಚಿನ ಬಸ್ಗಳು ಬೇಕು ಅನ್ನೋದನ್ನು ಒಂದು ರಿಕ್ವೆಸ್ಟನ್ನು ಕೊಡಿ. ಡೆಫಿನೆಟ್ಲಿ ನಾನು KSRTC ಮತ್ತು ಪ್ರೈವೇಟ್ ಬಸ್ ಅಸೋಸಿಯೇಷನ್ ಅವರ ಜೊತೆಗೆ ಮಾತಾಡಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನನಗೊಂದು ಖುಷಿ ತರೋದು ಅಂದರೆ ಭಾಳ ಮೈನಾರಿಟಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಇದರೊಳಗಡೆ ಎಲ್ಲ ಕಮ್ಯುನಿಟಿಯ ಸ್ಟೂಡೆಂಟ್ಸ್ಗಳು ಇರುವಂಥದ್ದು ನನಗೆ ಕಂಡು ಬರ್ತಾ ಇತ್ತು. ಭಾಳ ಖುಷಿಯಾಗಿರೋ ವಿಷಯ, 15ಕ್ಕಿಂತಲೂ ಜಾಸ್ತಿ ಟೀಚರ್ಸ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ಮಿಡ್ ಡೇ ಮೀಲ್ ಮಾಡಿಕೊಂಡು ಇದು ಮಾಡ್ತಾ ಇರುವಂಥ ಈ ಇನ್ಸ್ಟಿಟ್ಯೂಷನ್ಸ್ನ ಒಳ್ಳೆ ಕೆಲಸ. ಡೆಫಿನೆಟ್ಲಿ ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ಇನ್ಸ್ಟಿಟ್ಯೂಷನ್ ಅವರಿಗೆ ಮುಕ್ತ ಕಂಠದಿಂದ ನಾನು ಅಭಿನಂದನೆಗಳನ್ನು ತಿಳಿಸ್ಕೊಳ್ತೀನಿ. ನನಗೆ
ಅಟಲ್ ಇನೋವೇಷನ್ ಮಿಷನ್ ಒಳಗಡೆ ಈ ಥರ ಒಂದು ಪ್ರಾಜೆಕ್ಟ್ ಒಳಗಡೆ ಹೋಗಿ ಫಂಡನ್ನು ತಗೊಂಡು ಮಕ್ಕಳುಗಳಿಗೆ ಸಹಾಯ ಆಗೋ ರೀತಿ ಒಳಗಡೆ ಪ್ರೆಸೆಂಟ್ ಮಾಡೋದು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಹಾಗಾಗಿ ಭಾಳ ಖುಷಿ ಕೊಡುವಂಥ ವಿಷಯ. ನಾನು ಜಾಸ್ತಿ ಭಾಷಣ ಮಾಡ್ತಾ ಹೋದರೆ ಇನ್ನು ಹೇಳೋದಕ್ಕೆ ಕೊನೆನೇ ಇರಲ್ಲ. ನಾನು ಮಕ್ಕಳುಗಳಿಗೆ ನಾನು ಹೇಳೋದಿಷ್ಟೇ, ಪ್ರತಿ ದಿವಸನೂ ಕೂಡ ನಾವು ಬುಕ್ಕಲ್ಲಿ ಕಲಿಯೋದಕ್ಕಿಂತ ಯಾರು ಬುಕ್ಕಲ್ಲಿ ಕಲಿತಿರೋರು ಮೋಸ್ಟ್ಲಿ ಆ ಸ್ಕೂಲಿಗೆ ಕ್ಲಾಸಿಗೆ ಟಾಪರ್ ಆಗ್ಬೋದು. ಆದರೆ ಹೊರಗಡೆ ಇರುವಂಥ ವಿಷಯಗಳನ್ನು ನಾವು ಹೆಚ್ಚಿನ ವಿಷಯಗಳನ್ನು ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಇಂಪಾರ್ಟೆಂಟ್. ನಾವು ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊತೀವಿ. ನಾವು ಎಜುಕೇಷನ್ ಬಂದ ತಕ್ಷಣ ಇಂಟೆಲಿಜೆಂಟ್ ಆಗಲ್ಲ, ಶಿಕ್ಷಣ ಇದ್ದ ತಕ್ಷಣ ಅವ್ರನ್ನ ಸುಶಿಕ್ಷಿತರು ಅಂತ ಹೇಳೋಕ್ಕಾಗಲ್ಲ. ಶಿಕ್ಷಣ ಅಂತ ಹೇಳಿದ್ರೆ ನಮಗೆ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು, ಸಹೋದರತೆಯನ್ನು ಹೇಳಬೇಕು, ಸಹಬಾಳ್ವೆ ಬಗ್ಗೆ ಹೇಳಬೇಕು, ಸಮಾಜದ ಬಗ್ಗೆ ಕಾಳಜಿಯನ್ನು ಹೇಳಬೇಕು. ಸ್ವಲ್ಪ ಜನ ಸುಶಿಕ್ಷಿತರಿರ್ತಾರೆ, ನಾನು ಇದರೊಳಗೆ ನೋಡ್ತಾ ಇದ್ರೆ ಎಲ್ಲಿ ಬೇಕೋ ಅಲ್ಲಿ ಕಸ ಎಸಿತಾ ಇರ್ತಾರೆ, ಒಬ್ರಿಗೊಬ್ರಿಗೆ ಜಗಳ ಹಚ್ಚುವಂಥವ್ರು ಇರ್ತಾರೆ, ಬೇರೆ ಬೇರೆ ರೀತಿಯಾದಂತಹ ಒಂದು ಎನ್ವಿರಾನ್ಮೆಂಟಿಗೆ ಡ್ಯಾಮೇಜ್ ತರುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ನಾವು ಶಿಕ್ಷಣ ಅನ್ನೋದು ಯಾವುದೇ ಒಂದು ಎನ್ವಿರಾನ್ಮೆಂಟ್ಗೆ ಡ್ಯಾಮೇಜ್ ಮಾಡದೆ ಸಹೋದರತೆಯನ್ನು ಬೆಳೆಸಿ ಸಹಬಾಳ್ವೆ ಜೊತೆಗಳೇ ಮಾಡುವಂಥದ್ದೇ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಎಜುಕೇಷನ್. ಹಾಗಾಗಿ ಮಕ್ಕಳುಗಳಲ್ಲಿ ಮತ್ತು ಅವರ ಜೊತೆಗೆ ಬಂದಿರುವಂಥ ಪೇರೆಂಟ್ಸು ಮತ್ತು ಬೇರೆ ಎಲ್ಲರಿಗೂ ಹೇಳೋದು, ಮಾನವೀಯ ಮೌಲ್ಯಗಳನ್ನು, ಹ್ಯೂಮನ್ ವ್ಯಾಲ್ಯೂಸ್ಗಳ ಬಗ್ಗೆ ಹೇಳ್ಕೊಡಿ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ನೇಚರ್ ಬಗ್ಗೆ ಹೇಳ್ಕೊಡಿ, ಮತ್ತು ಸೋಷಿಯಲ್ ಕನ್ಸರ್ನಲ್ಲಿ ಸಾಮಾಜಿಕ ಕಳಕಳಿ, ಸಿವಿಕ್ ಸೆನ್ಸಸ್ಗಳ ಬಗ್ಗೆ, ನಾಗರಿಕ ಪ್ರಜ್ಞೆಗಳು ಅಂತ ಹೇಳ್ತೀವಿ. ನಮ್ಮಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ನಾನು ಓಡಾಡಬೇಕು, ಸೀಟ್ ಬೆಲ್ಟ್ ಹಾಕ್ಕೊಂಡು ಓಡಾಡಬೇಕು, ರಸ್ತೆ ಇದ್ದಾಗ ನಾನು ಅದರ ಲೆಫ್ಟ್ ಸೈಡಲ್ಲೇ ಹೋಗಬೇಕು, ಖಾಲಿ ಇದೆ ಅಂತೇಳಿ ನಾನು ರೈಟಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದಲ್ಲ. ನಾನು ಇನ್ನೊಬ್ಬರಿಗೆ ಅವರ ಒಂದು ರಸ್ತೆ ಇರುವಾಗಲೇ ನಾನು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ನಾನೇ ಫಸ್ಟ್ ಹೋಗಬೇಕು ಅಂತೇಳಿ ಫಸ್ಟ್ ಇಂಡಿಕೇಟರ್ ಹಾಕಿ ಇದು ಮಾಡ್ಕೊಳೋದಲ್ಲ. ಓಕೆ, ಈ ವಿಷಯಗಳ ಬಗ್ಗೆ ನಮ್ಮ ಮಕ್ಕಳುಗಳಲ್ಲಿ ಹೆಚ್ಚಿನ ಒಂದು ಪ್ರಜ್ಞೆಯನ್ನು ಬೆಳೆಸಬೇಕಾಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಎಲ್ಲರ ಮೇಲೇನೂ ಕೂಡ, ಬರೀ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಪಾಲಕರಾಗಿ ಒಂದು ಸಮಾಜದೊಳಗಡೆ ನಾವೆಲ್ಲರೂ ಕೂಡ ಎಕ್ಸಾಂಪಲ್ ಆಗಿ ನಾವು ಬದುಕಬೇಕಾಗಿರುತ್ತೆ. ಹಾಗಾಗಿ ಭಾಳ ಖುಷಿಯಾದಂಥ ವಿಷಯ, ನಾನು ಎಷ್ಟೊಂದು ವಿಷಯಗಳನ್ನು ನೋಡಿಕೊಂಡೆ, ರೆಜಿಸ್ಟರ್ಸು, ಕೆಪಾಸಿಟರ್ ಮತ್ತು ಬೇರೆ ಬೇರೆ ರೀತಿಯಾದಂತಹ ರೋಬೋಟಿಕ್ಸ್, ಇವೆಲ್ಲವನ್ನು ಮಕ್ಕಳುಗಳಿಗೆ ಮುಂಚಿತವಾಗಿಯೇ ಎಕ್ಸ್ಪೋಜರ್ ಮಾಡಿದ್ರೆ ಅವರಿಗೆ ಮುಂದಿನ ದಿವಸಗಳಲ್ಲಿ ಅದು ಕಠಿಣವಾದಂಥ ಥಿಯರಿ ಅನ್ಸಲ್ಲ, ಅವ್ರಿಗೆ ಈಗ ಗೊತ್ತಾಗಿರುತ್ತೆ. ಯಾರೋ ಒಬ್ಬ ಸ್ಟೂಡೆಂಟ್ ಹೇಳ್ತಾ ಇದ್ರು, ಸರ್ ನಾವು ಸ್ಮಾರ್ಟ್ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ವಿ, ಅಲ್ಲಿ ಟೆಕ್ನಾಲಜಿ ಒಳಗಡೆ ಮಣ್ಣಿನ ತೇವಾಂಶ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಸೆನ್ಸ್ ಮಾಡಿ ನೀರನ್ನು ಬಿಡುವಂಥ ಕೆಲಸ ಮಾಡುತ್ತೆ ಅಂತ. ಮುಂದಿನ ದಿವಸಗಳಲ್ಲಿ ಇವೇ ಮುಂದಿನ ನಾರ್ಮ್ ಆಗುತ್ತೆ. ಈಗ ನಾವು ಹೇಗೆ AC ಬಳಕೆ ಮಾಡಿದ್ರೆ ಅಥವಾ ಸಾಫಿಸ್ಟಿಕೇಟೆಡ್ ರೂಮಲ್ಲಿ ಕೂರ್ತೀವಿ ಅಂತ ಏನು ಅಂದ್ಕೊಂಡಿದ್ದೀವಿ, ಮುಂದಿನ ದಿವಸಗಳಲ್ಲಿ ಇದೇ ಕಾಮನ್ ಟೆಕ್ನಾಲಜಿ ಆಗಿರುತ್ತೆ. ಯಾರು ಬೇಗ ತಿಳ್ಕೊಂಡು ಬೇಗ ಅದರೊಳಗಡೆ ಇನೋವೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವರು ಸಮಾಜದಲ್ಲಿ ಭಾಳ ಮುಂದೆ ಹೋಗ್ತಾರೆ. ಹಾಗಾಗಿ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಸದುಪಯೋಗ ಮಾಡ್ಕೋಬೇಕು. ಸರ್ಕಾರ ಕೊಟ್ಟಿರುವಂಥ ದುಡ್ಡನ್ನು ಸದ್ಬಳಕೆ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಸೈನ್ಸ್ನ ಟೆಂಪರ್ಮೆಂಟ್ ಜಾಸ್ತಿ ಆಗಬೇಕು ಅನ್ನುವಂಥ ಆಶಾಭಿಲಾಷೆಯೊಂದಿಗೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಿ, ನೀವೆಲ್ಲರೂ ಕೂಡ ಸೈನ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದಿನ ದಿವಸ ಒಳ್ಳೆಯ ಪ್ರಜೆಗಳಾಗಿ ಬಾಳಲಿ ಅಂತ ಒಂದು ಆಶಾಭಾವನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದರಲ್ಲಿ ಮಾಡಿದ್ದ ಕಲರ್ ಇದಕ್ಕೆ ವೈಟ್ ಬೇಕು. ಇದರಲ್ಲಿ 3D ಇಮೇಜ್ಗಳನ್ನು ತಯಾರಿಸಬಹುದು. ಇದರ ಬೇಸ್ ಮೆಲಿಥಿಲಿನ್ ಪ್ಲಾಸ್ಟಿಕ್, ಇದರ ಬೇಸ್ ಹಳೆಗೆ ಎಕ್ಸ್ಟ್ರೂಡರ್ನ ಮೂಲಕ ರೆಸರ್ನ ಮೂಲಕ ಚಿತ್ರ ಬಿಡಿಸ್ತೇವೆ. ಇದನ್ನು ಬೇಸ್ ಎಂದು ಕರೆಯುತ್ತೇವೆ. ಇದರಲ್ಲಿ 3 ಆಕ್ಸಿಸ್ಗಳಿವೆ, X ಆಕ್ಸಿಸ್, Y ಆಕ್ಸಿಸ್ ಮತ್ತು Z ಆಕ್ಸಿಸ್. ಚಿತ್ರ ಸಂಪೂರ್ಣಗೊಂಡ ಮೇಲೆ ಇದು ಬಿಸಿ ಮಾಡಿದ ನಂತರ ಚಿತ್ರಗಳನ್ನು ತೆಗೆಯಬಹುದು. ರೈತರು ಮತ್ತು ಸಿಂಪಡಿಸಲಿಕ್ಕೆ ಉಪಯೋಗಿಸ್ತಾರೆ, ಮತ್ತು ಮದುವೆ ಮನೆಗಳಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಮತ್ತು ಏನಾದರೂ ವಸ್ತುಗಳನ್ನು ತಗೊಂಡು ಹೋಗ್ಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಇರುತ್ತದೆ. ಇದನ್ನು
ಇದು ನಮಗೆ ಸೂಚನೆಗಳನ್ನು ನೀಡಲು ಸಹಾಯ ಮಾಡುತ್ತದೆ. ಇದು 2 ಗುಣಲಕ್ಷಣಗಳನ್ನು ಆತಂಕವನ್ನು ನಿಯಂತ್ರಿಸುತ್ತದೆ. ವಾಚ್ನಲ್ಲಿ ಕಂಡುಬರುತ್ತದೆ. ಇದು ನಮ್ಮನ್ನು ಪ್ರಾಣಾಯಾಮದ ಕಂಡುಬರುತ್ತದೆ. ಇದಕ್ಕೆ ಬಟನ್ಗಳಿಲ್ಲ. ಇದರ ಹೆಸರು ಆಟೋ ಸೆನ್ಸರ್. ನಾವು ಇದರ ಮುಂದೆ ಹೋಗಿ ನಿಂತರೆ ಅದು ತನ್ನಷ್ಟಕ್ಕೆ ಆಫ್ ಮಾಡುತ್ತದೆ. ಗ್ಯಾಸ್ ಕಟ್ಟಿಂಗ್ ಅಂತ ಇದು ಬ್ಲೂಟೂತ್ನ ಸಹಾಯದೊಂದಿಗೆ ಮೊಬೈಲ್ ಕನೆಕ್ಟ್ ಮಾಡಿ ಇದು ವರ್ಕ್ ಆಗ್ತದೆ. ಜಂಪರ್ ಇದನ್ನು ಬ್ರೆಡ್ ಬೋರ್ಡ್ಗೆ ಕನೆಕ್ಟ್ ಮಾಡುತ್ತೇವೆ. ಒಂದು ಕಾಂಪೌಂಡಿಂದ ಇನ್ನೊಂದು ಕಾಂಪೌಂಡಿಗೆ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಇದು LEDC ಲೈಟಿಂಗ್ಸ್. ಇದು ದೊಡ್ಡದಕ್ಕೆ ಪ್ಲಸ್ ಅಂತ ಹೇಳ್ತೇವೆ, ಚಿಕ್ಕದಕ್ಕೆ ಮೈನಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಲರ್ ರೆಕಾಗ್ನಿಷನ್ ಸೆನ್ಸರ್. ಇದು ನೀವೀಗ ಒಂದು ಉದಾಹರಣೆ, ನೀವು ಈಗ ಯಾವ ಡ್ರೆಸ್ ಹಾಕಿದ್ದೀರಿ ಅದಕ್ಕೆ ಒಂದು ಮಿಷನನ್ನು ಇದನ್ನು ಒಂದು ಮಿಷನ್ ಅಳವಡಿಸಿ ಅದು ನಿಮ್ಮ ಡ್ರೆಸ್ಸಿಗೆ ಅಥವಾ ಏನಾದರೂ ಒಂದು ತೋರಿಸಿದರೆ ಅದು ಯಾವ ಕಲರ್ ಉಂಟು ಅಂತ ಗೊತ್ತಾಗ್ತದೆ. ಹ್ಯುಮ್ಯಾನಿಟಿ ಸೆನ್ಸರ್ ಅಂದರೆ ಈಗ ಬೆಳಗ್ಗೆ ಮಂಜು ಬೀಳ್ತದಲ್ವ, ಮಂಜು ಎಷ್ಟು ಉಂಟು ಅಂತ ಗೊತ್ತಾಗ್ತದೆ, ಎಷ್ಟು ತೇವಾಂಶದಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ MQ ಗ್ಯಾಸ್ ಸೆನ್ಸರ್. ಇದು ಯಾರಾದರೆ ಈಗ ಸ್ಮೋಕ್ ಮಾಡಿರ್ತಾರೆ ಆಗ ನಮಗೆ ಗೊತ್ತಾಗುತ್ತಲ್ಲ, ಇದನ್ನುಂಟಲ್ಲ ಅವರ ಬಾಯಿ ಹತ್ತಿರ ತಗೊಂಡು ಹೋದ್ರೆ ಅವರ ಬಾಯಿ ತಗೊಂಡು ಹೋದರೆ ಇದು ಸೌಂಡ್ ಮಾಡ್ತದೆ. ಇದು ಉದಾಹರಣೆ ಈಗ ಕುರುಡರಿಗೆ ಅಲ್ಲಿ ಎದುರಲ್ಲಿ ಏನಾದರೂ ಅಪಘಾತ ಇದ್ದರೆ ಇದು ಸಹ ಅಲರ್ಟ್ ಮಾಡ್ತದೆ, ಅವರಿಗೆ ಗೊತ್ತಾಗ್ತದೆ. ಇದು ಟ್ರೈಬಲ್ ಆಕ್ಸಿಸ್ ಅಕ್ಸೆಲೆರೋಮೀಟರ್. ಇದುಂಟಲ್ಲ ಕಾರು ನಾವು ಕೈ ಹೀಗೆ ತೋರಿಸಿದಾಗ ಹೀಗೆ ಹೋಗ್ಬೇಕು, ಹೀಗೆ ತೋರಿಸಿದಾಗ ಹೀಗೆ ತೋರಿಸಿದಾಗ ಫ್ರಂಟಿಗೆ ತೋರಿಸಿದಾಗ ಹೋಗ್ತದೆ. ಇದು PIR ಮೋಷನ್ ಡಿಟೆಕ್ಟರ್ ಮಾಡ್ಯೂಲ್. ಇದುಂಟಲ್ಲ ಒಂದು ಬಾಗಿಲಿಗೆ ಅಳವಡಿಸ್ತಾರೆ. ಇದೊಂದು ಉದಾಹರಣೆ, ಒಂದು ಮಹಲ್ಗೆ ಹೋದರೆ ಇದರಲ್ಲಿ ಮೇನ್ ಇದು ಮೇನ್ ಇದನ್ನು ಈಗಿಟ್ಟು 180 ಡಿಗ್ರಿಯಷ್ಟು ತೋರಿಸ್ತದೆ. ನಾವು ಎಲ್ಲಿ ನಿಂತು ಕೂಡ ಡೋರ್ ಓಪನ್ ಆಗ್ತದೆ. 180 ಡಿಗ್ರಿಯ ಒಳಗೆ ನಿಂತರೆ ಡೋರ್ ಓಪನ್ ಆಗ್ತದೆ. ಇದು ಇದಕ್ಕೆ ಇದರಲ್ಲಿ ನಮಗೆ ಎಷ್ಟು ಅಂತ ಗೊತ್ತಾಗ್ತದೆ, ಸ್ಕ್ರೀನಲ್ಲಿ ತೋರಿಸ್ತದೆ. ಇದು ಸ್ವಿಚ್ ರಿಲೇ ಮಾಡ್ಯೂಲ್. ಇದು ಸ್ವಿಚಿಂಗ್ ಆಕ್ಷನ್. ಮತ್ತು ಸಾಯಿಲ್ ಮೋಷನ್ ಸೆನ್ಸರ್ ಮಾಡ್ಯೂಲ್. ಮಣ್ಣಿನ ತೇವಾಂಶ ಎಷ್ಟು ಅಂತ ಗೊತ್ತಾಗ್ತದೆ. ಇದು ರೇನ್ ಡ್ರಾಪ್ ಸೆನ್ಸರ್. ಉದಾಹರಣೆ ಒಂದು ಕಾರಿನ ಮೇಲೆ ವೈಪರ್ ಇದೆಯಲ್ಲ, ಮಳೆ ಬರ್ತಾ ಉಂಟು, ಎಷ್ಟು ಯಾವ ರೇಂಜಲ್ಲಿ ಮಳೆ ಬರ್ತಾ ಉಂಟಲ್ಲ, ಆಗ ಮಳೆ ಬಂದಾಗ ವೈಪರ್ ಆಚೆ ಹೋಗ್ತದಲ್ಲ, ಅದಕ್ಕೆ ಇದೊಂದು ಆಗಲಿಕ್ಕೆ ಇದನ್ನು ಅಳವಡಿಸುತ್ತಾರೆ. ಮತ್ತು IR ಸೆನ್ಸರ್. ಉದಾಹರಣೆ ಒಂದುಂಟಲ್ಲ, ಕಾರು ಹೋಗ್ತಾ ಉಂಟು, ಎದುರಲ್ಲಿ ಏನಾದರೂ ಒಂದು ಅಪಘಾತ ಇದ್ದರೆ ಇದನ್ನು ಉಂಟಲ್ಲ ಕಾರಿಗೆ ಅಳವಡಿಸಿದರೆ ಇದು ಬೀಪ್ ಯಾವುದಾದ್ರು ಸೌಂಡ್ ಮಾಡಿ ಎಚ್ಚರಿಕೆ ಗೊತ್ತಾಗ್ತದೆ. ಮತ್ತು RFID ರೀಡರ್ ಟ್ಯಾಕ್ಸ್. ಇದುಂಟಲ್ಲ ಒಂದು ಕಾರ್ಡ್ ಆಗಿ ತೋರಿಸಿದರೆ ಡೋರ್ ಓಪನ್ ಆಗ್ತದೆ. ಸ್ಮಾರ್ಟ್ ಇರಿಗೇಷನ್ ಇದರ ಹೆಸರು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಮತ್ತು ಇದು ವಾಟರ್ ಪಂಪ್. ಇದು ಆಟೋಮ್ಯಾಟಿಕ್ ಆಗಿ ನೀರು ಇದರಲ್ಲಿ ಬರ್ತದೆ. ಮಣ್ಣು ಒದ್ದಾಗಿದ್ದಾಗ ನೀರು ಬರುವುದಿಲ್ಲ, ಈಗ ನಿಂತಿದೆ. ಈಗ ನಿಂತಿದೆ. ಮಣ್ಣಿನಲ್ಲಿ ನೀರಿನ ಅಂಶ ಬಂದಾಗ ಮಣ್ಣಿನಲ್ಲಿ ನೀರಿನ ಅಂಶ ನೀರು ಅದು ಬರ್ತಾ ಇರ್ತದೆ. ತೋಟದಲ್ಲಿ ಎಲ್ಲ ಉಪಯೋಗಿಸಬಹುದು.
ಹೆಸರು ಆರ್ಡಿನರಿ. ಇದರೊಳಗೆ ನಾವು ಟೈಮಿಂಗ್ಸ್ಗಳನ್ನು ಸೆಟ್ ಮಾಡಿದ್ದೇವೆ. ಇದು 1-5 ಸೆಕೆಂಡ್ ಆದಮೇಲೆ ಅದರಷ್ಟಕ್ಕೆ ಉರಿದು ಹೋಗ್ತದೆ. ಸೆನ್ಸರ್ ಅಳವಡಿಸಲಾಗಿದೆ. ಅದರಿಂದ ಮತ್ತೆ ಅಲ್ಲಿ ಹೋಗುವಾಗ ಯಾವುದಾದ್ರೂ ಅಡ್ಡ ಬಂದರೆ ಅದು ಹಿಂದೆ ಹೋಗಿ ಮತ್ತೆ ಡೈರೆಕ್ಷನ್ ಚೇಂಜ್ ಮಾಡ್ತಾರೆ. ಅಟಲ್ ಟಿಂಕರಿಂಗ್ ಲ್ಯಾಬ್ ನೀತಿ ಆಯೋಗದಿಂದ ಮತ್ತು ಅಟಲ್ ಇನೋವೇಷನ್ ಮಿಷನಿಂದ ಬಂದಿರುವಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನೋದು. ಒಂದು ಸ್ಕೂಲ್ಗಳಿಗೆ ಮಕ್ಕಳಿಗೆ ಡೂ ಇಟ್ ಯುವರ್ ಸೆಲ್ಫ್ ಮತ್ತು ಸ್ಟೆಮ್ ಎಜುಕೇಷನ್ನ ಅಂಗವಾಗಿ ಒಂದು ಮಕ್ಕಳಿಗೆ ಯಾವ ಥರ ಪ್ರಾಕ್ಟಿಕಲಿ ಅಪ್ರೋಚ್ ಆಗಿ IoT, ರೊಬೋಟಿಕ್ಸ್ ಮತ್ತು ಇನ್ನಿತರ ಟೆಕ್ನಾಲಜಿ ರಿಲೇಟೆಡ್ ಸ್ಟಡೀಸ್ ಆಗಿರುತ್ತೆ ಲ್ಯಾಬಲ್ಲಿ ಮಾಡುವಂಥದ್ದು. ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಪ್ರಯೋಜನದಾಗಿರುತ್ತದೆ ಈ ಒಂದು ಲ್ಯಾಬ್. ಅದೇ ಥರ ಈ ಲ್ಯಾಬ್ನ ಇವತ್ತು ನಾವು ಗ್ರೀನ್ ವ್ಯೂ ಸ್ಕೂಲಲ್ಲಿ ಈ ಒಂದು ಲ್ಯಾಬ್ನ ಸೆಟಪ್ ಮಾಡಿ ಕೊಟ್ಟಿದ್ದೀವಿ. ಈ ಲ್ಯಾಬಲ್ಲಿ ಹೊಸ ಟೆಕ್ನಾಲಜಿ 3D ಟೆಕ್ನಾಲಜಿ ಆಗಿರ್ಬೋದು, ಡ್ರೋನ್ ಟೆಕ್ನಾಲಜಿ ಆಗಿರ್ಬೋದು, ಅದೇ ಥರ ತುಂಬ ಸ್ಟೆಮ್ ಕಿಟ್ಗಳಾಗಿರ್ಬೋದು, ಬಯೋಟೆಕ್ನಾಲಜಿ, ಏರೋಸ್ಪೇಸ್ ಕಿಟ್, ಇದೆಲ್ಲ ನಾವೆಲ್ಲ ಪ್ರತಿನಿತ್ಯ ನೋಡುವಂಥ ವಿಚಾರ ಆಗಿರುತ್ತೆ. ಬಟ್ ಅದರಲ್ಲಿ ಯಾವ ಥರ ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮತ್ತು ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಭವಿಷ್ಯದ ಟೆಕ್ನಾಲಜಿಸ್ಟ್ಗಳಾಗಿರ್ಬೋದು, ಸೈಂಟಿಸ್ಟ್ಗಳಾಗಿರ್ಬೋದು, ಅವ್ರಿಗೆ ಇವತ್ತೇ ಒಂದು ಪ್ರಿಪರೇಷನ್ನ ಭಾಗವಾಗಿ ಇವತ್ತೇ ಒಂದು ಅದರ ಒಂದು ಎಜುಕೇಷನ್ ಸಿಗೋ ಭಾಗವಾಗಿ ಇವತ್ತು ಈ ಒಂದು ಲ್ಯಾಬ್ ಇಲ್ಲಿ ಸೆಟಪ್ ಮಾಡಿರುವಂಥದ್ದು. ಈ ಒಂದು ಅಫಿಷಿಯಲ್ ವೆಂಡರ್ ಆದ ನಾವು ಟೆಕ್ಸ್ಕಾಮ್ ಟೆಕ್ನಾಲಜೀಸಿಂದ ಈ ಒಂದು ಲ್ಯಾಬ್ ಸೆಟಪ್ ಮಾಡಿ ಕೊಟ್ಟಿದ್ದೀವಿ. ನಾವು ಜೆಮ್ ಅಫಿಷಿಯಲ್ ವೆಂಡರ್ ಆಗಿದ್ದೀವಿ ನಾವು. ಈ ಒಂದು ಲ್ಯಾಬ್ನ ಇವತ್ತು ಈ ಒಂದು ಇನಾಗ್ರೇಷನ್ ಏನು ನಾವು ನೋಡಿದ್ದೆ, ವಿಡಿಯೋ ನೋಡಿದ್ದೆ, ಇದು 5 ವರ್ಷಕ್ಕೆ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಈ ಒಂದು 5 ವರ್ಷಕ್ಕೂ ಈ ಒಂದು ವಿದ್ಯಾರ್ಥಿಗಳಿಂದ ಸದುಪಯೋಗಪಡಿಸ್ಬೋದು. ಅದೇ ಥರ ಇಲ್ಲಿ ಹತ್ತಿರ ಇರುವಂಥ ಹಲವಾರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಇದನ್ನು ಸದುಪಯೋಗಪಡಿಸ್ಕೋಬೋದು.